ಫ್ರೆಂಡ್ಸ್ ಸುರತ್ಕಲ್ ತುಳುನಾಡು ಬಿರ್ವೇರು ಇದರ ವತಿಯಿಂದ ಸತತ 4ನೇ ವರ್ಷದ ಬಡ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕುಳಾಯ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ತುಳುನಾಡು ಬಿರ್ವೇರು ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉಚಿತ ಪುಸ್ತಕವನ್ನು ಕಳೆದ 4 ವರ್ಷಗಳಿಂದ ನೀಡುತ್ತಾ ಬಂದಿರುವುದು ಇದು ಮಾದರಿ ಕೆಲಸ ಅಂತ ಹೇಳಿದರು. ಶ್ರೀಮತಿ ಕಲಾವತಿ ಸಂಚಾಲಕಿ ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ ದೇಶದ ಸುಗೂತ ಪಾತ್ರಗಳು ಪ್ರಪಂಚ ಜೊತೆಗೆ ನೆಚ್ಚಿನ ಮಲ್ಲಪಿಗೆ ಅರುಣ್ ಕುಮಾರ್ ನನ್ನಂತಹ ಮಧ್ಯಮ ವರ್ಗದವರು, ಅದಕ್ಕಿಂತಲೂ ಕೆಳಗಿನ ಆರ್ಥಿಕವಾಗಿ ದುರ್ಬಲರ ಮಕ್ಕಳು ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ. ಅಂತಹ ಮಕ್ಕಳ ವಿದ್ಯೆ ಯಾವತ್ತೂ ಕುಂಠಿತ ಆಗಬಾರದು ಅಂತ ಹೇಳಿಕೊಂಡು ಸರ್ಕಾರ ಇವತ್ತು ಅನೇಕ ಸವಲತ್ತುಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಇರ್ಬೋದು, ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಹಾಗೆ ಪಠ್ಯ ಓದುವ ಪುಸ್ತಕಗಳನ್ನು ಇವತ್ತು ಕೊಡ್ತಾ ಇದೆ. ಆದರೆ ಬರೆಯುವಂಥ ಪುಸ್ತಕವನ್ನು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಡೆಗಳಲ್ಲಿ ಕೊಡುವುದನ್ನು ನಾವು ಕಂಡಿದ್ದೇವೆ. ಇವತ್ತು ಕಳೆದ ಸತತ 4ನೇ ವರ್ಷದಿಂದ ಈ ಶಾಲೆ ಮತ್ತು ಈ ಭಾಗದ ಮಕ್ಕಳಿಗೆ ಉಚಿತವಾಗಿ ಬರೆಯುವ ಪುಸ್ತಕವನ್ನು ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದ, ಯಾಕೆಂತ ಹೇಳಿದ್ರೆ ಇಚ್ಛಾಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನ ಮಾಡಬಹುದು ಅಂತಕ್ಕಂತಹ ಯೋಚನೆಯ ನಡುವೆ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ ಯಾವುದು ಅಂತ ಹೇಳಿದ್ರೆ ಅದು ಫ್ರೆಂಡ್ಸ್ ಸುರತ್ಕಲ್ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ನಾವು ಇವತ್ತು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯ ಜೊತೆಗೆ ನಮ್ಮ ಬದುಕು ಇರಬೇಕು. ನಂಬಿಕೆಯ ಆಧಾರದಲ್ಲಿರ್ತಕ್ಕಂತಹ ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡದಂತಹ ಸಂದರ್ಭದಲ್ಲಿ ನಾವು ನಂಬಿರತಕ್ಕಂಥ ಆ ಪವಿತ್ರವಾಗಿರ್ತಕ್ಕಂತಹ ಮಾನವಹಿಂದುಗಳ ಮೇಲೆ ಅಪಚಾರ ಆಗಿರತಕ್ಕಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ಮೆಟ್ಟಿ ನಿಂತು ಈ ಸಮಾಜದಲ್ಲಿ ನಾವು ಧರ್ಮದ ಆಧಾರದಲ್ಲಿ ಬದುಕ್ತೇವೆ, ಧರ್ಮ ಆಧಾರಿತವಾಗಿರ್ತಕ್ಕಂತಹ ಬದುಕಿನ ಜೊತೆಗೆ